ಜೆಸಿ ಮಂಗಳ ಗಂಗೋತ್ರಿ ಕೊಣಾಚಿ ಪ್ರಾಂತ್ಯ ಸಿ ವಲಯ 15 ಜೆಸಿ ಭಾರತ ವಿಶ್ವ ಪರಿಸರ ದಿನದ ಪ್ರಯುಕ್ತ ಪರಿಸರ ಪ್ರೇಮಿಗಳಿಗೆ ಅಭಿನಂದನೆ ಉಪನ್ಯಾಸ ಉಚಿತ ಹಣ್ಣು ಹಾಗೂ ಔಷಧೀಯ ಗಿಡಗಳ ವಿತರಣಾ ಕಾರ್ಯಕ್ರಮವು ಪಾವೂರು ಗ್ರಾಮದ ಡಿಡಿಂಚಾದಲ್ಲಿ ನಡೆಯಿತು. ಮಂಗಳೂರು ವಿಶ್ವವಿದ್ಯಾಲಯ ಜೀವವಿಜ್ಞಾನ ಪ್ರಾಧ್ಯಾಪಕ ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಬೈಂದೂರು ಇರುವುದೊಂದೇ ಭೂಮಿ ವಿಷಯದಲ್ಲಿ ಉಪನ್ಯಾಸವನ್ನ ನೀಡಿ ಮಾತನಾಡಿ, ಮನುಷ್ಯನ ಜೀವನಕ್ಕೆ ಆಮ್ಲಜನಕ, ನೀರು, ಆಹಾರ ಅಗತ್ಯವಿದ್ದು ಭೂಮಿಯಲ್ಲಿ ಮಾತ್ರ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಪರಿಸರ ಕಾಪಾಡಬೇಕಾಗಿದ್ದ ಮನುಷ್ಯ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಪರಿಸರ ನಾಶಪಡಿಸುತ್ತಿರುವುದು ದುರಂತ ಎಂದರು. ಮತ್ತು ನನ್ನದೊಂದು ಕೋರಿಕೆ ಏನಂತಂದರೆ, ನೀವು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರುವಾಗ, ಸಮಾಜಮುಖಿ ಕಾರ್ಯಕ್ರಮ, ಪರಿಸರ ಸ್ನೇಹಿ ಕಾರ್ಯಕ್ರಮ ಬರುವಾಗ ಆದಷ್ಟು ಮಕ್ಕಳನ್ನು ಕರ್ಕೊಂಡು ಬನ್ನಿ. ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಬೇಕು. ಶಾಲೆಯಲ್ಲಿ ಕಾರ್ಯಕ್ರಮ ಇರ್ಬೋದು, ಬಟ್ ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮ ಪ್ರಕೃತಿ ಮಂಡಲದಲ್ಲಿ ಇದು ಇನ್ನಷ್ಟು ಖುಷಿ ಪಡ್ತಾರೆ ಅವರು. ಓಕೆ, ಸೊ ಮಕ್ಕಳನ್ನು ಆ ಒಳ್ಳೆಯ ಪ್ರಜ್ಞಾವಂತ ನಾಗರಿಕರನ್ನಾಗಿ ಪರಿಸರ ಪ್ರೇಮಿಯಾಗಿ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ. ಅದು ಒಂದು. ಈಗ ಕಥೆ ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಏನಂತ ಹೇಳಿದರೆ, ಒಂದು ಇದೇ ಥರ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಒಂದು ಮನೆ ಇರ್ತದೆ. ಓಕೆ, ಒಂದು ಸಂಸಾರ ಇರ್ತದೆ, ಒಂದು ಕುಟುಂಬ ಇರ್ತದೆ. ಅಲ್ಲಿ ಅಣ್ಣ ತಮ್ಮ ಇರ್ತಾರೆ. ಅಣ್ಣನ ಹೆಸರು ರಾಮ, ತಮ್ಮನ ಹೆಸರು ಶ್ಯಾಮ ಅಂತ. ಓಕೆ, ಅಲ್ಲಿ ಅವರ ಕೃಷಿ ಭೂಮಿ ಎಲ್ಲ ಇರ್ತದೆ. ಅಲ್ಲಿ ರಾಮ ಅನ್ನೋನಿದ್ದಾನಲ್ಲ, ಅವನಿಗೆ ದೇವರ ಭಕ್ತ. ಓಕೆ, ದೇವರಿಗೆ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾರೆ. ಈಗ ದೇವರ ಪೂಜೆ ಮಾಡಲಿಕ್ಕೆ ಹೂವೆಲ್ಲ ಬೇಕು. ಸಮಾಜ ಸೇವಕ ಶಂಕರಾನಂದ ಎನ್ ಇನವಳ್ಳಿ ಮಾತನಾಡಿ, ಕೆಲವೊಂದು ಕ್ರೋಟಾನ್ ಗಿಡಗಳು ವಿಷಕಾರಿ ಅಂಶವನ್ನು ಹೊಂದಿದ್ದು ಮಕ್ಕಳ ಜೀವಕ್ಕೆ ಅಪಾಯ ತರುತ್ತದೆ. ಮನೆಯಲ್ಲಿ ಇಂತಹ ಗಿಡಗಳ ಬದಲು ಔಷಧೀಯ ಗಿಡಗಳನ್ನು ಬೆಳೆಸುವುದು ಸೂಕ್ತ ಎಂದು ಹೇಳಿದರು. ಹಳದಿ ರೋಗ ಆಗಲಿ, ಡಯಾಬಿಟಿಸ್ ಆಗಲಿ, ಯಾವುದೇ ಚರ್ಮ ರೋಗಕ್ಕೆ ಒಳ್ಳೆಯದು. ಆದರೆ ಏನಾಗ್ತದೆ ಅಂದರೆ ಹೇಳಿದರೆ, ಕೆಲವರು ಏನು ಮಾಡ್ತಾರೆ, ಈ ಲೋಳೆ ರಸ, ಕಹಿಬೇವು ಇಂಥ ಔಷಧಿಗಳನ್ನು ಮತ್ತು ಕಿರಾತಗಡ್ಡೆಯನ್ನು ಅದು ಸಾಗಿ ಈ ಹುಳ ಬಾಧೆಗೆ ಒಳ್ಳೆಯದು, ಯಾವುದೇ ಜ್ವರಕ್ಕೆ ಒಳ್ಳೆಯದು. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಅದನ್ನು ಒಂದೊಂದು ಲೋಟ ಕುಡಿತಾರೆ. ನಿಜವಾಗಿ ತಪ್ಪೋದು. ಹೆಚ್ಚಂದರೆ ಒಂದು 15 ml, ಸಣ್ಣ ಮಕ್ಕಳಿಗೆ ಅಂದರೆ ಒಂದು 7 ml, ಅದಕ್ಕಿಂತ ಜಾಸ್ತಿ ನಿಜವಾಗಿ ಕುಡಿಬಾರ್ದು. ನಿಜವಾಗಿ ಒಳ್ಳೆಯದಲ್ಲ. ಯಾವುದಾದೊಂದು ರೂಪ ಸೇರುವ ವಸ್ತುಗಳನ್ನು ಜಾಸ್ತಿ ತೆಗೆದುಕೊಂಡ್ರೆ ಒಳ್ಳೆಯದಲ್ಲ. ಹಾಗೆ ನಾವೊಂದು ಕೆಲವೊಂದು ಪ್ರಕೃತಿಯಲ್ಲಿ ಕಲಿಯಲಿಕ್ಕೆ ಉಂಟು. ಕೆಲವೊಂದು ನಾವು ಉದಾಹರಣೆ ತೇರೆ ಮರ ಅಂತ ಉಂಟು. ಅದರ ಬದಿಗೆ ಹೋದರೆ ಕೆಲವರಿಗೆ ಅಲರ್ಜಿ ಆಗ್ತದೆ. ಕೆಲವೊಂದು ಇದು ಎಂತ ಹೇಳ್ತಾರೆ, ಸಸ್ಯಗಳು ಅಲರ್ಜಿಯನ್ನು ಕೊಡ್ತದೆ. ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಮಾಧವೋಳ್ಳಾಲ್ ಮತ್ತು ಉರುಗ ಸಂರಕ್ಷಣೆ ಹಾಗೂ ಪರಿಸರ ಪ್ರೇಮಿ ರಿತನ್ ಬೋಪಣ್ಣ ಅವರನ್ನು ಸನ್ಮಾನಿಸಲಾಯಿತು. ಜೆಸಿ ಮಂಗಳ ಗಂಗೋತ್ರಿ ಅಧ್ಯಕ್ಷ ಕಮಲಾಕ್ಷ ಡಿ ಶೆಟ್ಟಿಗಾರ್ ಅಧ್ಯಕ್ಷತೆ ವಹಿಸಿದ್ರು. ಜೆಸಿ ಸ್ಥಾಪಕಾಧ್ಯಕ್ಷ ತ್ಯಾಗಂ ಹರೇಕಳ, ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲ್ಲಿಮರ್, ವಲಯ ನಿರ್ದೇಶಕ ಬಾದುಷಾ ಸಾಂಬಾರ್ತೋಟ, ಸಿಸಿಐ ಅಧ್ಯಕ್ಷ ವೆಲೇರಿಯನ್ ಡಿಸೋಸಾ, ನಿಕಟಪೂರ್ವ ಅಧ್ಯಕ್ಷ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ, ಕಾರ್ಯದರ್ಶಿ ಜಯಲಕ್ಷ್ಮಿ, ಪಾವೂರು ಗ್ರಾಮ ಪಂಚಾಯತ್ ಸದಸ್ಯ ಇಕ್ಬಾಲ್ ಕಕ್ಕೆಬೆಟ್ಟು ಮೊದಲಾದವರು ಉಪಸ್ಥಿತರಿದ್ದರು.